ಕಡಂದಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಅರ್ಚಕರ ವಿಚಾರದಲ್ಲಿ ಯಾವುದೇ ವಿವಾದವಾಗಿಲ್ಲ. ಆದರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಏಕಪಕ್ಷೀಯವಾಗಿ ನಿರ್ಧಾರದಿಂದ ಅರ್ಚಕರ ಬದಲಾವಣೆಗೆ ಮುಂದಾಗಿರುವುದು ಗೊಂದಲಕ್ಕೆ ಕಾರಣ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಗ್ರಾಮಸ್ಥ ಕೆಪಿ ಸುಚರಿತಾ ಶೆಟ್ಟಿ ಹಾಗೂ 4 ಮಂದಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟೀಕರಣ ನೀಡಿದ್ದಾರೆ. ದೇವಸ್ಥಾನದ ಗರ್ಭಗುಡಿಗೆ ಅರ್ಚಕರಿಂದ ಬೀಗ ಹಾಕಲಾಗಿದೆ ಎಂದು ಮಾಧ್ಯಮಗಳಲ್ಲಿ ಸುದ್ದಿಯಾಗಿದೆ. ದೇವಳದ ಗರ್ಭಗುಡಿಗೆ ಭದ್ರತೆಯ ಹಿತದೃಷ್ಟಿಯಿಂದ ಈ ಹಿಂದಿನಿಂದಲೂ ಬೀಗ ಹಾಕಲಾಗ್ತಾ ಇದೆ. ಕಳೆದ ಮಂಗಳವಾರ ಸಮಿತಿಯ ಅಧ್ಯಕ್ಷರು ಮತ್ತು ಇತರ 2 ಸದಸ್ಯರು ಸೇರಿಕೊಂಡು ಗೊತ್ತು ಪರಿಚಯವಿಲ್ಲದ ಪರಬೂರಿನ ಅರ್ಚಕರೊಬ್ಬರನ್ನ ಕರೆಸಿ ಪೂಜೆಗೆ ನೇಮಕಗೊಳಿಸಿದ್ದಾರೆ. ಈ ವೇಳೆ ಸರತಿ ಸಾಲಿನ ಅರ್ಚಕ ಸನತ್ ಭಟ್ ಪೂಜೆ ಬಿಟ್ಟುಕೊಡದ ಪೂಜೆಯನ್ನ ನಿಲ್ಲಿಸದೆಯೂ ನಡೆದುಕೊಂಡಿದ್ದಾರೆ. ಸಮಿತಿಯ ಅಧ್ಯಕ್ಷ ವಾಸುದೇವ್ ರಾವ್ ಅವರು ಸತತ 9 ತಿಂಗಳಿಂದ ಸಭೆ ಕರೆದಿಲ್ಲ. ಅರ್ಚಕರ ಬದಲಾವಣೆಯ ವಿಚಾರದಲ್ಲೂ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಕಡಂದಲೆಯ ಒಂದೇ ಕುಟುಂಬದ 6 ಮನೆಯವರಿಗೆ ಪೂಜೆಯ ಅನುವಂಶೀಯತೆ ಇದೆ. ಹೊರಗಿನ ಅರ್ಚಕರನ್ನ ನೇಮಿಸಿದ್ರೆ ಭಕ್ತರು ಗಲಾಟೆ ಮಾಡಬಹುದೆನ್ನುವ ಕಾರಣದಿಂದಾಗಿ ಪ್ರಸ್ತುತ ಸನತ್ ಭಟ್ ಅವರೇ ಪೂಜೆ ಮುಂದುವರೆಸಿದ್ದಾರೆ. ಅದು ಅಲ್ಲದೆ ಹೊಸ ಅರ್ಚಕರಿಗೆ ಧಾರ್ಮಿಕ ವಿಧಿವಿಧಾನ ತಿಳಿದಿರುವ ಸಾಧ್ಯತೆ ಕಡಿಮೆ ಇರುವುದರಿಂದ ಷಷ್ಠಿ ಬಳಿಕ ಹೊಸ ಅರ್ಚಕರನ್ನ ನೇಮಿಸಿಕೊಳ್ಳಲಿ ಎಂದು ಸುಚರಿತಾ ಶೆಟ್ಟಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯ ಕೆ ಸುಬ್ಬಯ್ಯ ಶೆಟ್ಟಿ, ಸಮಿತಿಯ ಸದಸ್ಯರುಗಳಾದ ತಾರನಾಥ್ ಶೆಟ್ಟಿ, ಕೆ ವಸಂತ್ ಪೂಜಾರಿ ಮತ್ತು ಅರ್ಚಕ ಸನತ್ ಎಸ್ ಭಟ್ ಉಪಸ್ಥಿತರಿದ್ದರು. ಅಲ್ಲಿ ಏನೋ ಒಂದು ಗದ್ದಲ ಆಗಿದೆ, ಗೊಂದಲ ಆಗಿದೆ. ಬಹುಶಃ ಅದನ್ನು ಸ್ಪಷ್ಟೀಕರಿಸಬೇಕು. ಮತ್ತೆ ಅಲ್ಲಿ ಏನು ಇವತ್ತು ಒಂದು ಸ್ಥಿತಿ ಇದೆ ಅದರ ವಸ್ತುನಿಷ್ಠ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು. ಮುಂದೆ ನಮ್ಮ ಸುಬ್ರಹ್ಮಣ್ಯ ಷಷ್ಠಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ಷಷ್ಠಿ ಎಲ್ಲ ಪೂಜಾ ವಿಧಾನಗಳು ಎಂಡೋಮೆಂಟ್ ಧಾರ್ಮಿಕ ವೃತ್ತಿ ಇಲಾಖೆಯ ಒಂದು ಮಾರ್ಗದರ್ಶನದಂತೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೆಲ್ಲ ಸೇರಿಕೊಂಡು ಊರಿನ ಬೇರೆ ಬೇರೆ ಮನೆತನ ಕೂಡ ಇದಕ್ಕೆ ಸಂಬಂಧಪಟ್ಟಿದೆ. ಊರಿನ ಬೇರೆ ಬೇರೆ ಸಮುದಾಯದವರು 3-4 ಹತ್ತಿರದ 6-7 ಗ್ರಾಮದ ಜನ ಇದರಲ್ಲಿ ವಿಶೇಷವಾದಂತಹ ಜವಾಬ್ದಾರಿ ಇದೆ. ಎಲ್ಲರೂ ಸೇರಿಕೊಂಡು ಈ ಒಂದು ಷಷ್ಠಿ ಉತ್ಸವವನ್ನು ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ಮತ್ತು ಇವತ್ತಿನ ತಮ್ಗೆ ಗೊತ್ತಿದೆ ಕೋವಿಡ್ನ ಒಂದು ವೈರಸ್ನ ಕಾರಣದಿಂದ ಕೆಲವೊಂದು ಸರ್ಕಾರದ ಒಂದು ರೀತಿ ರಿವಾಜುಗಳನ್ನು ನಾವು ಪಾಲಿಸಬೇಕಾಗ್ತದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಪೂಜಾ 3 ವರ್ಷ ಸರ್ಕಾರ ಇದನ್ನು ಕೊಟ್ಟಿದ್ದು. ವ್ಯವಸ್ಥಾಪನಾ ಸಮಿತಿ ಜಾತ್ರೆ ಮಾಡಬೇಕಿದ್ರೆ ಉಳಿದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಒಂದು ಮೀಟಿಂಗ್ ಮಾಡಿ ಏನೇ ಅಲ್ಲಿ ಅರ್ಚಕರನ್ನು ನೇಮಿಸಿದಾದ್ರು ಇದು ಸರಿಯಾಗಿ ತಿಳ್ಕೊಳ್ಬೇಕು. ಅರ್ಚಕರನ್ನು ನೇಮಿಸಿದಾದ್ರೂ ಕೂಡ ಒಂದು ವ್ಯವಸ್ಥಾಪನಾ ಸಮಿತಿಯ ಮೀಟಿಂಗ್ ಕರೆದು ಅಲ್ಲಿ ಒಂದು ನಿರ್ಣಯ ಮಾಡಿ ಆಮೇಲೆ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿ ಅವರ ಸಮಕ್ಷಮ ಪೂಜೆಯವರನ್ನು ಬದಲು ಮಾಡುವಂಥದ್ದು. ಇವರು ಕೂಡ ಬಿಟ್ಟುಕೊಡ್ಬೇಕಿದ್ರೆ ಏಕಾಗಿ ಪೂಜೆಯ ದೇವಸ್ಥಾನದ ಕೀಯನ್ನು ಒಬ್ಬರ ಕೈಯಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ವ್ಯವಸ್ಥಾಪನಾ ಸಮಿತಿ ಕಮಿಟಿ ಮೀಟಿಂಗ್ ಆಗಲಿಲ್ಲ, 9 ತಿಂಗಳಾಗಿದೆ.